ಇತಿಹಾಸ ಪ್ರಸಿದ್ಧ ಸೋಮೇಶ್ವರದ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ನಾಗವನದಲ್ಲಿ ನಾಗರ ಪಂಚಮಿಯ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ನಾಗದೇವರ ಕಲ್ಲಿಗೆ ಹಾಲು ಸಿಯಳಾಭಿಷೇಕ ನಡೆಯಿತು. ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಪೂಜೆಗೆ ಸಾಕ್ಷಿಯಾದರು. ಕೋಟೆಕಾರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲೂ ನಾಗರ ಪಂಚಮಿ ಉತ್ಸವ ವಿಶಿಷ್ಟವಾಗಿ ನಡೆಯಿತು. ಕೇದಿಲಾಯರ ದೇವಸ್ಥಾನ ಎಂದು ಖ್ಯಾತಿಯನ್ನ ಪಡೆದ ಕ್ಷೇತ್ರದಲ್ಲಿ ಕೋಟೆಕಾರು ಗ್ರಾಮ ಹಾಗೂ ಸಮೀಪದ ಗ್ರಾಮದ ಭಕ್ತರು ವಿಶೇಷ ಪೂಜೆಯಲ್ಲಿ ಭಾಗವಹಿಸಿದ್ರು. ಸೋಮವಾರ ಶಿವನ ದಿನ ಮತ್ತು ಅದೇ ದಿನವನ್ನು ನಾಗರ ಪಂಚಮಿ. ನಾಗನ ಅವರ ಸೋಮನಾಥ ದೇವರ ಆಭರಣವಾಗಿ ನಮ್ಮ ನಾಗದೇವರು ಕಂಗೊಳಿಸ್ತಾರೆ. ಅದೇ ರೀತಿ ಇತಿಹಾಸ ಪ್ರಸಿದ್ಧ ಕ್ಷೇತ್ರ, ಅನಾದಿ ಕಾಲದಿಂದಲೂ ಈ ಕ್ಷೇತ್ರದಲ್ಲಿ ನಾಗರ ಪಂಚಮಿಯನ್ನು ಅತಿ ಉತ್ಸಾಹದಿಂದ ಉಲ್ಲಾಸಕರವಾಗಿ ಉತ್ಸಾಹಭರಿತರವಾಗಿ ಆಚರಿಸುತ್ತಿರುವುದು ಸಂಪ್ರದಾಯವಾಗಿ ಬಿಟ್ಟಿದೆ. ಊರ ಪರವೂರಿನಿಂದ ಕ್ಷೇತ್ರದ ಮೇಲೆ ಅಭಿಮಾನ ಮತ್ತು ನಾಗದೇವರ ಮೇಲೆ ಅತೀವ ನಂಬಿಕೆಯನ್ನಿಟ್ಟು ಈ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಾರೆ. ಅದು ಅಲ್ಲದೆ ಕ್ಷೇತ್ರದಲ್ಲಿ ಈಗ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿರುವುದು ಇದು ನಾಗದೇವರ ಮತ್ತು ಶ್ರೀ ಸೋಮನಾಥ ದೇವರ ಮತ್ತು